ಉಡುಪಿ ಜಿಲ್ಲೆಯ ಉಪ್ಪೂರು ರಾಷ್ಟ್ರೀಯ ಹೆದ್ದಾರಿ 66ರ ಡಿವೈಡರ್ನಲ್ಲಿ ನೆಡಲಾದ ಹೂವಿನ ಗಿಡಗಳನ್ನು ಯಾರೋ ದುಷ್ಕರ್ಮಿಗಳು ರಾತ್ರಿ ಹೊತ್ತಿನಲ್ಲಿ ಸಾಮೂಹಿಕವಾಗಿ ಕಡಿದು ವಿಕೃತಿ ಮೆರೆದಿದ್ದಾರೆ. ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು, ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಸಾರ್ವಜನಿಕಗೋಸ್ಕರ ಗಿಡಗಳು ನೆಟ್ಟು ಒಳ್ಳೇದು ಮಾಡೋದಂತ ಗಾರ್ಡನ್ ಥರ ಮಾಡಿದ್ದಾರೆ. ಯಾವುದೋ ದುಷ್ಕರ್ಮಿಗಳು ಅದನ್ನು ಕಟ್ ಮಾಡಿ ಇದೆಲ್ಲ ಮಾಡ್ತಿದ್ದಾರೆ. ಅದು ನೈಟ್ ಟೈಮ್ ಆದರೆ ಜನಕ್ಕೆ ರಿಫ್ಲೆಕ್ಟ್ ಆದ ಥರ ಚೆನ್ನಾಗಿ ಕಾಣ್ತದೆ. ಇದೆಲ್ಲ ಅದನ್ನು ಒಂದು 106 ಗಿಡಗಳು ಕಟ್ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನು ಪೊಲೀಸ್ ಅವ್ರಿಗೆ ಕೈಗೆ ಅವ್ರನ್ನ ಸ್ವಲ್ಪ ಆ್ಯಕ್ಷನ್ ತಗೋಬೇಕಂತ ನೋಡ್ತೀವಿ.